ಉಡುಪಿ ಶ್ರೀಕೃಷ್ಣ ಮಠ ಹಾಗೂ ಅಷ್ಟಮಠಗಳಲ್ಲಿ ತಪ್ತ ಮುದ್ರಾಧಾರಣೆ ಇಂದು ನಡೆಯಿತು. ಚಾತುರ್ಮಾಸ್ಯದ ಮೊದಲ ದಿನ ಸರ್ವೈಕಾದಶಿಯದಿಂದ ಮುದ್ರಾಧಾರಣೆಯನ್ನು ನಡೆಸಲಾಗುತ್ತೆ. ಶಿರೂರು ಮಠದಲ್ಲಿ ಶ್ರೀ ವೇದವರ್ಧನ ತೀರ್ಥ ಶ್ರೀ ಸ್ವಾಮೀಜಿ ಹಾಗೂ ಪರ್ಯಾಯ ಕೃಷ್ಣಾಪುರ ಮಠದ ಶ್ರೀ ವಿದ್ಯಾಸಾಗರ ತೀರ್ಥರು ಸಾವಿರಾರು ಭಕ್ತರಿಗೆ ಮುದ್ರಾಧಾರಣೆ ಮಾಡಿದರು. ಮಳೆಗಾಲದ ಆರಂಭದಲ್ಲಿ ನಡೆಯುವಂತಹ ಅಪರೂಪದ ಧಾರ್ಮಿಕ ಆಚರಣೆ ಇದಾಗಿದ್ದು, ಸುದರ್ಶನ ಹೋಮ ನಡೆಸಿ ಶಂಖ ಚಕ್ರದ ಮುದ್ರೆಯನ್ನು ಭಕ್ತರಿಗೆ ಇರಿಸುವುದು ಈ ತಪ್ತ ಮುದ್ರಾಧಾರಣೆಯ ಸಂಪ್ರದಾಯ. ಪುರುಷರಿಗೆ ತೋಳು ಮತ್ತು ಎದೆ, ಮಹಿಳೆಯರಿಗೆ ಎಡ ಮತ್ತು ಬಲ ತೋಳುಗಳಿಗೆ ಈ ಮುದ್ರಾಧಾರಣೆಯನ್ನು ಮಾಡಲಾಗುತ್ತೆ. ಈ ಮೂಲಕ ವೈಷ್ಣವ ತತ್ವದ ಅನುಯಾಯಿಗಳು ಅಂತ ಹೇಳುವ ಪದ್ಧತಿ ಇದೆ. ಇನ್ನು ಯತಿಗಳಿಗೆ ಮಾತ್ರ ಈ ಮುದ್ರಾಧಾರಣೆಯನ್ನು ಮಾಡುವ ಹಕ್ಕು ಇದೆ. ಮಳೆಗಾಲದಲ್ಲಿ ಬರಬಹುದಾದಂತಹ ರೋಗ ರುಜಿನಗಳಿಂದ ರಕ್ಷಣೆಯ ಸಲುವಾಗಿ ಮುದ್ರಾಧಾರಣೆಯನ್ನು ಮಾಡಲಾಗುತ್ತೆ ಅನ್ನುವ ನಂಬಿಕೆ ಹಿಂದಿನಿಂದ ಬೆಳೆದುಕೊಂಡು ಬಂದಿದೆ. ತಪ್ತ ಮುದ್ರಾಧಾರಣೆಯನ್ನು ನಡೆಸುತ್ತಿದ್ದಾರೆ. ಇವತ್ತು ಪ್ರಥಮನೇ ಏಕಾದಶಿ ಅಂತ. ಏಕಾದಶಿ ವಿಶೇಷವಾಗಿ ಭಗವಂತನ ಪ್ರೀತಿಗೋಸ್ಕರ ಮಾಡುವ ಉಪವಾಸ. ಇವತ್ತು ಆಷಾಢ ಮಾಸ. ಪಂಡರಾಪುರದಲ್ಲಿ ವಿಠ್ಠಲ ತಾನು ನಿಂತಹ ಸಂದರ್ಭ. ಹಾಗಾಗಿ ಎಲ್ಲರೂ ಕೂಡ ಅಲ್ಲಿ ಉಪವಾಸ ಇದ್ದುಕೊಂಡು ಹರಿನಾಮ ಸ್ಮರಣೆ ಭಜನೆಗಳನ್ನೆಲ್ಲ ಮಾಡ್ತಾ ಇರ್ತಾರೆ. ಶಿರೂರು ಮಠದಲ್ಲಿ ಕೂಡ ದೇವರು ವಿಠ್ಠಲ. ಹಾಗಾಗಿ ಅಂತಹ ವಿಠ್ಠಲ ದೇವರ ಪ್ರೀತಿಗೋಸ್ಕರ ಭಕ್ತ ಜನರೆಲ್ಲರೂ ಕೂಡ ಬಂದು ತಪ್ತ ಮುದ್ರಾಧಾರಣೆಯನ್ನು ಮಾಡಿಸಿಕೊಳ್ತಾ ಇದ್ದಾರೆ. ಭಗವಂತನ ಚಿಹ್ನೆಗಳನ್ನು ಧಾರಣೆ ಮಾಡಿಕೊಳ್ಳುವಂಥದ್ದು ಒಂದು ವೈಷ್ಣವದ ಲಕ್ಷಣ. ಹಾಗಾಗಿ ಎಲ್ಲರೂ ಕೂಡ ನಾವು ಭಗವಂತನ ಭಕ್ತರು ಅಂತಹ ಶಂಖ ಮತ್ತು ಚಕ್ರಗಳನ್ನು ಹಾಕಿಕೊಳ್ತಾ ಇದ್ದಾರೆ. ನಿತ್ಯದಲ್ಲಿ ಹಾಕಿಕೊಂಡರೂ ಕೂಡ ಇವತ್ತು ತಪ್ತ ಮುದ್ರಾಧಾರಣೆ ಅಂತ ವಿಶೇಷವಾದಂತಹ ಸುದರ್ಶನ ಹೋಮವನ್ನೆಲ್ಲ ಮಾಡಿ ಅದರಲ್ಲಿ ಅದನ್ನು ಬಿಸಿ ಮಾಡಿ ಅದರಲ್ಲಿ ಹಾಕಿಕೊಳ್ಳುವಂಥದ್ದು. ಇದರಿಂದಾಗಿ ಎಲ್ಲ ಪಾಪಗಳು ಪರಿಹಾರ ಆಗ್ತದೆ ಅಂತ ಹೇಳ್ತಾರೆ. ಹಾಗಾಗಿ ಪವಿತ್ರಂತೆ ವಿತಾತಂ ಬ್ರಹ್ಮಣಸ್ಪತೆ ಎನ್ನುವಂತಹ ಮಂತ್ರದಲ್ಲಿ ಹೇಳಿದ ಹಾಗೆ ತದಾಮೋ ಅಶ್ನುತೆ ಅಂತ ಮೋಕ್ಷವನ್ನು ಪಡೀತಾರೆ ಎನ್ನುವಂಥದ್ದು ಮಹಾಫಲವನ್ನು ಕೊಟ್ಟಿದ್ದಾರೆ. ಪಾಪಗಳೆಲ್ಲ ಪರಿಹಾರ ಆಗತ್ತೆ ಅಂತ. ಅಂತಹ ಏಕಾದಶಿ ಇವತ್ತು ಅಂತಹ ವಿಷ್ಣುವಿನ ಚಿಹ್ನೆಗಳನ್ನು ಧಾರಣೆ ಮಾಡುವುದಕ್ಕೋಸ್ಕರ ಭಕ್ತರೆಲ್ಲರೂ ಕೂಡ ಉಪವಾಸದಲ್ಲಿ ಇದ್ದುಕೊಂಡು ಆ ದೇವರ ದರ್ಶನವನ್ನು ಮಾಡಿ ಗುರುಗಳ ಹತ್ರ ಆ ಮುದ್ರಾಧಾರಣೆಯನ್ನು ಮಾಡಿಸಿಕೊಳ್ತಾ ಇದ್ದಾರೆ. ಅದರಿಂದಾಗಿ ಮುಂದೆ ಬರುವಂತಹ ಚಾತುರ್ಮಾಸ್ಯ ವ್ರತದ ಸಂಕಲ್ಪಕ್ಕೋಸ್ಕರ ಚಾತುರ್ಮಾಸ್ಯ ವ್ರತವನ್ನು ಮಾಡುವುದಕ್ಕೋಸ್ಕರ ಇವತ್ತಿನ ದಿನದಲ್ಲಿ ಮುದ್ರಾಧಾರಣೆಯನ್ನು ಮಾಡ್ತಾರೆ. ಹಾಗೆ ಚಾತುರ್ಮಾಸ್ಯ ವ್ರತ ಕಳೆದ ಬಳಿಕವೂ ಕೂಡ ಮತ್ತೆ ತಪ್ತ ಮುದ್ರಾಧಾರಣೆ ನಡೆಸಲಿಕ್ಕೆ ಇದೆ. ಅಂತಹ ಮುದ್ರಾಧಾರಣೆಗೆ ಅನೇಕ ಭಕ್ತರು ಬೇರೆ ಬೇರೆ ಕಡೆಯಿಂದ ಎಲ್ಲ ಬಂದು ಎಲ್ಲ ವರ್ಗದವರು ಎಲ್ಲ ಜಾತಿಯವರು ಕೂಡ ಬಂದು ಅಂತಹ ಮುದ್ರೆಯನ್ನು ಹಾಕಿಸಿಕೊಳ್ತಾ ಇದ್ದಾರೆ.